ನಾವು ಮಾಡುವಂಥ ಅಡುಗೆಗೆ ಉಪ್ಪು ಖಾರ ಕಮ್ಮಿ ಆದರೆ ಮತ್ತೆ ಹಾಕಿ ಹೇಗೂ ಅಡ್ಜಸ್ಟ್ ಮಾಡ್ಬೋದು. ಆದರೆ ಜಾಸ್ತಿ ಆದರೆ ಅದನ್ನ ಹೇಗೆ ತೆಗೆಯೋದು ಗೊತ್ತಾಗಬೇಕಾ? ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ, ಹೇಗಿದ್ರು? ಇವತ್ತೊಂದು ಎಲ್ರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ಅಡುಗೆ ಮನೆ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನನ್ನ ವೀವರ್ ಒಬ್ಬರು ಈ ಮಾಹಿತಿನ ಕೇಳಿದರು. ಅದೇನಂತಂದರೆ, ನಮ್ಮ ಅಡುಗೆಗೆ ಏನಾದರೂ ಉಪ್ಪು ಖಾರ ಜಾಸ್ತಿ ಆದರೆ ಅದನ್ನ ಹೇಗೆ ಸರಿ ಮಾಡೋದು ಅಂತ. ಆ್ಯಕ್ಚುಲಾಗಿ ತುಂಬ ಜನಕ್ಕೆ ಗೊತ್ತಿರಲ್ಲ, ನನಗೂ ಅಷ್ಟೊಂದು ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಆಮೇಲೆ ನಾನೊಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ ತುಂಬಾ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಬಗ್ಗೆ ನನಗೆ ತಿಳಿಯಿತು. ಅದನ್ನೇ ನಾನಿವತ್ತು ವಿಡಿಯೋ ಮಾಡಿ ನಿಮ್ಗೆಲ್ರಿಗೂ ಅನುಕೂಲ ಆಗಲಿ ಅಂತ ಹಾಕ್ತಾ ಇದ್ದೀನಿ. ಖಂಡಿತ ಇದು ತುಂಬಾ ಜನರಿಗೆ ಉಪಯೋಗ ಬರುತ್ತೆ. ವಿಡಿಯೋನ ಕಡೆ ತನಕ ನೋಡೋದು ಮಾತ್ರ ಅಲ್ಲದೆ ನಿಮ್ಗೆ ಗೊತ್ತಿರೋರಿಗೆ ಕೂಡ ಶೇರ್ ಮಾಡಿ. ತುಂಬ ಜನರಿಗೆ ಇದರಿಂದ ಹೆಲ್ಪ್ ಆಗ್ಬೋದು. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾವು ಮಾಡುವಂತಹ ಯಾವುದೇ ಅಡುಗೆ ಇರ್ಬೋದು, ಉಪ್ಪು ಖಾರ ಹದವಾಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರೋದು. ಕಮ್ಮಿ ಆದರೆ ಅದು ಹೇಗೋ ಮಾಡಿ ಮತ್ತೆ ಸ್ವಲ್ಪ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಆದರೆ ಜಾಸ್ತಿ ಆದರೆ ಅದನ್ನ ಹೇಗೆ ತೆಗೆಯೋದು, ಹೇಗೆ ಸರಿ ಮಾಡ್ಬೋದು, ಇದು ತುಂಬ ಜನರಿಗೆ ಕಷ್ಟದ ಕೆಲಸ ಮತ್ತು ತುಂಬ ಜನರಿಗೆ ಗೊತ್ತಿರಲ್ಲ. ಬಟ್ ಅದಕ್ಕೂ ತುಂಬಾ ಒಳ್ಳೊಳ್ಳೆ ಉಪಾಯ ಇದೆ, ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಇದೆ. ನಾವು ಅದನ್ನ ಫಾಲೋ ಮಾಡಿದರೆ ಅಡುಗೆಗೆ ಎಷ್ಟೇ ಉಪ್ಪು ಜಾಸ್ತಿ ಆಗಿರಲಿ ಅದನ್ನ ಮತ್ತೆ ಚಿಟಿಕೆ ಹೊಡೆಯುವಷ್ಟೇ ಸುಲಭದಲ್ಲಿ ನಾವು ಸರಿ ಮಾಡ್ಬೋದು. ಹಾಗಾದರೆ ಆ ಟಿಪ್ಸ್ಗಳು ಯಾವುದು ಗೊತ್ತಾಗಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಚೂರು ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಆಲೂಗಡ್ಡೆ. ಈ ಆಲೂಗಡ್ಡೆ ಇದೆಯಲ್ಲ, ಇದು ನಮ್ಮ ಅಡುಗೆಯಲ್ಲಿರುವಂಥ ಉಪ್ಪನ್ನು ಹೀರ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೆಲವರಿಗೆ ಗೊತ್ತಿರೋದು ಈ ಟಿಪ್ಸ್. ನಾವು ಏನು ಮಾಡಬೇಕು ಅಂತಂದರೆ, ಹಸಿ ಆಲೂಗಡ್ಡೆನೂ ಹಾಕ್ಬೋದು ಅಥವಾ ಬೇಯಿಸಿದ ಆಲೂಗಡ್ಡೆನೂ ಹಾಕ್ಬೋದು. ನಾನಿವಾಗ ಹಸಿ ಆಲೂಗಡ್ಡೆನ ತಗೊತಾ ಇದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ತೊಳೆದುಕೊಂಡಿದ್ದೀನಿ, ಸಿಪ್ಪೆ ತೆಗೆದಿಲ್ಲ. ಅದನ್ನ ಈ ಥರ ಕಟ್ ಮಾಡಿಕೊಂಡು ಕೆಲವು ಕಟ್ ಮಾಡಿದ ಪೀಸ್ಗಳನ್ನು ಈ ಪದಾರ್ಥದಲ್ಲಿ, ಸಾಂಬಾರಲ್ಲಿ ಹಾಕೋಬೇಕು. ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಇದ್ದರೆ ಒಂದು 4-5 ಪೀಸ್ ಹಾಕ್ಕೊಂಡ್ರೆ ನಡೆಯುತ್ತದೆ. ನೀವು ಹಸಿ ಆಲೂಗಡ್ಡೆನ ಪದಾರ್ಥಕ್ಕೆ ಹಾಕಿದರೆ ಅದನ್ನ ಒಂದು ಸ್ವಲ್ಪ ಹೊತ್ತು ನಾವು ಕುದಿಸಬೇಕಾಗುತ್ತೆ. 1-2-3 ನಿಮಿಷ ಕುದಿಸಿದರೆ ಸಾಕು. ಅದಾದ ನಂತರ 5 ನಿಮಿಷ ಬಿಟ್ಟು ಹಸಿ ಆಲೂಗಡ್ಡೆನ ಪದಾರ್ಥದಿಂದ ತೆಗೀಬೋದು, ಇಲ್ದಿದ್ರೆ ಅದರಲ್ಲಿ ಬಿಡ್ಬೋದು. ನೀವಿಲ್ಲ ನಾನು ಬೇಯಿಸಿ ಅದರಲ್ಲಿ ತಿಂತೀನಿ ಅಂತಂದರೆ ನೀವು ಆಲೂಗಡ್ಡೆನ ಹಾಗೆಯೇ ಬಿಟ್ಬಿಡ್ಬೋದು. ನೀವು ಬೇಯಿಸಿದ ಆಲೂಗಡ್ಡೆ ಹಾಕಿದರೆ ಅದನ್ನ ಮತ್ತೆ ನಾವು ತೆಗೆಯೋ ಅವಶ್ಯಕತೆ ಇಲ್ಲ. ಬೇಯಿಸಿನೂ ಹಾಕ್ಬೋದು, ಇಲ್ಲ ಆಲೂಗಡ್ಡೆ ನಮಗೆ ಪದಾರ್ಥದಲ್ಲಿ ಬೇಡ ಅಂತಂದರೆ ತೆಗೆದು ಬಿಡಿ, ಯಾವುದಾದ್ರೂ ಓಕೆ. ಎರಡನೇ ಟಿಪ್ಸ್ ಏನು ಅಂತಂದರೆ, ಟೊಮೆಟೊ ಹಣ್ಣನ್ನು ಕೂಡ ಅದೇ ಥರ ನಾವು ಯೂಸ್ ಮಾಡ್ಬೋದು. ಟೊಮೆಟೊ ಹಣ್ಣು ಹಾಕಿದರೆ ಉಪ್ಪು ಖಾರ ಕಮ್ಮಿ ಆಗುತ್ತೆ, ಸ್ವಲ್ಪ ಹುಳಿ ಫ್ಲೇವರ್ ಬರುತ್ತೆ, ಬಟ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನೋಡಿಕೊಂಡು ಪದಾರ್ಥ ಜಾಸ್ತಿ ಇದ್ದರೆ 1-2 ಟೊಮೆಟೊ ತೊಗೊಳ್ಳಿ, ಇಲ್ಲದಿದ್ದರೆ 1 ಟೊಮೆಟೊ ಅಥವಾ ಅರ್ಧ ಟೊಮೆಟೊ ಕಟ್ ಮಾಡಿಕೊಂಡು ಅದೇ ಥರ ಹಾಕ್ಬೋದು. ನಾವು ಟೊಮೆಟೊ ಹಣ್ಣು ಕೂಡ ಹಾಕಿ ನಾವು ಪದಾರ್ಥ ಅಥವಾ ಗ್ರೇವಿನ ಆಮೇಲೆ ಸ್ವಲ್ಪ ಕುದಿಸಬೇಕಾಗುತ್ತೆ. ಕುದಿಸಿ ಆದ ನಂತರ ಅದನ್ನ ಗ್ರೇವಿಯಲ್ಲೇ ಬಿಡ್ಬೋದು, ತೆಗೆಯುವ ಅವಶ್ಯಕತೆ ಇಲ್ಲ. ಇವಾಗ ಮೂರನೇ ಟಿಪ್ಸ್ ಏನು ಅಂತಂದರೆ, ಇದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ಕಾಯಿ ತುರಿ ಅಂದರೆ ತೆಂಗಿನ ತುರಿ. ಇದನ್ನ ಏನು ಮಾಡ್ಬೋದು, ನಾವು ತೆಂಗಿನ ತುರಿನ ತಗೊಂಡು ಇದನ್ನ ಗ್ರೈಂಡ್ ಮಾಡಿ ಹಾಲು ರೆಡಿ ಮಾಡಬೇಕು. ನಾನು ಅರ್ಧ ಕಪ್ಪಷ್ಟು ಕಾಯಿ ತುರಿ ತಗೊಂಡು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಿಂಡ್ಬಿಟ್ಟು ಬರೀ ಇದರ ಹಾಲನ್ನು ಬೇಕಾದರೂ ಹಾಕ್ಬೋದು, ಅಥವಾ ಈ ಪೇಸ್ಟನ್ನು ಕೂಡ 1 ಅಥವಾ 2 ಸ್ಪೂನ್ ನಾವು ಈ ಮಸಾಲಕ್ಕೆ ಹಾಕೋಬೋದು. ಇದನ್ನ ಹಾಕಿ ಕುದಿಸ್ಬೇಕಾಗುತ್ತೆ. ಮಸಾಲದು ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗುತ್ತೆ, ಉಪ್ಪು ಕೂಡ ಅಡ್ಜಸ್ಟ್ ಆಗುತ್ತೆ, ತುಂಬಾ ರುಚಿ ಆಗುತ್ತೆ ಅಡುಗೆ. ಅದಾದ ನಂತರ 4ನೇ ಟಿಪ್ಸ್ ಏನು ಅಂತಂದರೆ, ಮೊಸರು ಅಥವಾ ಯೋಗರ್ಟ್ ಎರಡನ್ನೂ ತಗೋಬೋದು. ನಾವು ಮಾಡಿರೋ ಅಡುಗೆಗೆ ಉಪ್ಪು ಜಾಸ್ತಿ ಆದರೆ, ಈ ಮಸಾಲ ಅಥವಾ ಗ್ರೇವಿ ಟೈಪ್ ಇದ್ದರೆ 1-2 ಸ್ಪೂನಷ್ಟು ಮೊಸರನ್ನು ಹಾಕೋಬೋದು. ಮೊಸರು ಪದಾರ್ಥ ತುಂಬ ಬಿಸಿ ಇರುವಾಗ ಹಾಕೋಬೇಡಿ, ಸ್ವಲ್ಪ ತಣ್ಣಗಾದ ನಂತರನೇ ಹಾಕ್ಕೊಂಡು ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ. ಮೊಸರು ಹಾಕಿದರೆ ನಾವು ಕುದಿಸೋ ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗಲೂ ಕೂಡ ಅಷ್ಟೇ ಪದಾರ್ಥದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಮೊಸರು ಹುಳಿ ಇರುತ್ತಲ್ವ, ಸೊ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. 5ನೇ ಟಿಪ್ಸ್ ಏನು ಅಂತಂದರೆ, ನೀರು. ನಾವು ಮಸಾಲ ಗ್ರೇವಿ ಏನಾದರೂ ಮಾಡಿದರೆ ನೀರು ಕೂಡ ಬೆಸ್ಟ್. ನಾವು ಒಂದು ಸ್ವಲ್ಪ ದಪ್ಪ ತಿಕ್ಕಾಗಿದ್ದರೆ, ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು, ಉಪ್ಪು ಜಾಸ್ತಿ ಆಯಿತು ಖಾರ ಜಾಸ್ತಿ ಆಯಿತು ಅಂತಿದ್ರೆ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಕುದಿಸ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಅಂದರೆ ಇರೋ ಹದ ಏನಿರುತ್ತೆ ಅದರಿಂದ ಸ್ವಲ್ಪ ತೆಳುವಾಗುತ್ತೆ ಅಷ್ಟೇ ಬಿಟ್ಟರೆ
ನಿಮಗೆ ಉಪ್ಪು ಕಮ್ಮಿ ಆಗುತ್ತೆ, ಚೆನ್ನಾಗಿ ಬರುತ್ತೆ. 6ನೇ ಟಿಪ್ಸ್ ಏನು ಅಂತಂದರೆ ಸಕ್ಕರೆ. ಸ್ವೀಟಾಗಿ ನಾವು ಮಸಾಲ ಪದಾರ್ಥ ಕರಿನ ತಿಂತೀವಿ ಅನ್ನೋರಾಗಿದ್ದರೆ ನಾವು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಅಥವಾ ಚೂರು ಬೆಲ್ಲ ಕೂಡ ಆಗುತ್ತೆ. ನಿಮಗೆ ಸಕ್ಕರೆ ಬೇಡ ಬೆಲ್ಲ ಬೇಕು ಅಂತ ಬೆಲ್ಲ ಹಾಕ್ತೀನಿ ಅಂತಂದರೆ ಬೆಲ್ಲ ಕೂಡ ಹಾಕ್ಕೊಂಡು ಚೂರು ಅಡ್ಜಸ್ಟ್ ಮಾಡ್ಬೋದು. ಕುದಿಸೋ ಅವಶ್ಯಕತೆ ಇಲ್ಲ, ಕುದ್ದೇ ಇರುತ್ತೆ ಅಲ್ವಾ, ಕುದಿಸೋ ಅವಶ್ಯಕತೆ ಇರಲ್ಲ. ನೀವು ಸ್ವೀಟ್ ಕರಿನ ತಿನ್ನೋರಾಗಿದ್ದರೆ, ಸ್ವೀಟಿಶ್ ಫ್ಲೇವರ್ ಇರುವಂಥ ಕರಿನ ತಿನ್ನೋರಾದರೆ. ಈಗ 7ನೇ ಟಿಪ್ಸ್ ಏನು ಅಂತಂದರೆ ವೆನಿಗರ್. ಇದನ್ನು ಕೂಡ ಅಷ್ಟೇ, ಇದು ಹುಳಿ ಇರುತ್ತೆ ಆ್ಯಕ್ಚುಲಿ. ಒಂದು ಸ್ವಲ್ಪ ನಾವು ಉಪ್ಪು ಜಾಸ್ತಿ ಆಗಿದರೆ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನು ನೋಡಿಕೊಂಡು, ಪದಾರ್ಥ ಎಷ್ಟಿದೆ ನೋಡಿಕೊಂಡು ಸ್ವಲ್ಪ ಹಾಕಿಬಿಟ್ಟು ಇದನ್ನ ನಾವು ಬಿಸಿ ಪದಾರ್ಥಕ್ಕೇ ಹಾಕೋಬೋದು, ಕುದಿಸೋ ಅವಶ್ಯಕತೆ ಇಲ್ಲ. ಇದನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಅಡ್ಜಸ್ಟ್ ಆಗಿರುತ್ತೆ, ಸ್ವಲ್ಪ ಹುಳಿ ಫ್ಲೇವರ್ ಬಂದಿರುತ್ತೆ, ಆವಾಗಲೂ ಚೆನ್ನಾಗಿರುತ್ತೆ. ಇಲ್ಲ ನಾವು ವೆನಿಗರ್ ಮತ್ತು ಸಕ್ಕರೆನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು, ಅಂದರೆ ಸ್ವೀಟ್ ಮತ್ತು ಹುಳಿ ಫ್ಲೇವರ್ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಎರಡನ್ನು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು, ಸ್ವಲ್ಪ ಸ್ವಲ್ಪ ಅರ್ಧ ಸ್ಪೂನ್ ಅದು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಈಗ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ಅಕ್ಕಿ ಕಾಳು ಅಥವಾ ಏನಂತಾರೆ ಅದಕ್ಕೆ ಡ್ರೈ ಪಾಸ್ತಾಗಳಿರುತ್ತಲ್ವ, ಅದು ಕೂಡ ನಮ್ಮ ಮಸಾಲೆಗಳಲ್ಲಿರುವಂಥ ಉಪ್ಪನ್ನು ಕಮ್ಮಿ ಮಾಡಲಿಕ್ಕೆ, ಉಪ್ಪು ಖಾರನ ಕಮ್ಮಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ರಾ ಅಕ್ಕಿನ ತಗೊಂಡ್ಬಿಟ್ಟು 1 ಸ್ಪೂನು 2 ಸ್ಪೂನು ಮಸಾಲಕ್ಕೂ ಪದಾರ್ಥಕ್ಕೂ ಹಾಕಿಬಿಟ್ಟು ಕುದಿಸಬೇಕಾಗುತ್ತೆ, ಬೇಯಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಉಪ್ಪು ನಿಮಗೆ ಉಪ್ಪು ಖಾರ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗಿರುತ್ತೆ. ಅಂದರೆ ಅಕ್ಕಿ ಅಥವಾ ಪಾಸ್ತಾಗಳು ಏನಿರುತ್ತೆ ಅದು ಎಳ್ಕೊಂಡಿರುತ್ತೆ. ಇದಾದ ನಂತರ ಕೊನೆ ಟಿಪ್ಸ್ ಏನು ಅಂತಂದರೆ ಹಿಟ್ಟಿದೆಯಲ್ಲ, ನಮ್ಮ ಅಡುಗೆಯಲ್ಲಿ ಉಪ್ಪು ಖಾರ ಜಾಸ್ತಿ ಆದರೆ ಹಿಟ್ಟು ಈ ಉಪ್ಪು ಖಾರನ ಕಮ್ಮಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಹಾಗೆ ರಾ ಹಿಟ್ಟನ್ನು 1/4 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಕುದಿಸಿದಾಗ ಹಿಟ್ಟು ಮೇಲಕ್ಕೆ ಬರುತ್ತೆ, ಅದನ್ನ ತೆಗಿಬೋದು. ಇಲ್ಲ ಹಿಟ್ಟಿನ ಉಂಡೆ, ಈ ಥರ ಉಂಡೆ ಇದೆಯಲ್ಲ, ಗೋಧಿ ಹಿಟ್ಟನ್ನು ಹೇಳ್ತಾ ಇರೋದು ನಾನು, ಗೋಧಿ ಹಿಟ್ಟಿನ ಈ ಥರ ಉಂಡೆ ಮಾಡಿಕೊಂಡು ಇದನ್ನು ನೀವು ಮಸಾಲದಲ್ಲಿ ಹಾಕಿಬಿಟ್ಟು ಒಂದು 5 ಅಥವಾ 10 ನಿಮಿಷ ಬಿಟ್ಟು ತೆಗಿಬೋದು. ಈ ಥರ ಉಂಡೆ ಮಾಡಿ, ನಿಮಗೆ ಪದಾರ್ಥ ಜಾಸ್ತಿ ಇದ್ದರೆ ಜಾಸ್ತಿ ಹಾಕೋಬೋದು. ನಾನೀಗ ಸ್ವಲ್ಪನೇ ಪದಾರ್ಥ ಇರೋದು, ಆದ್ದರಿಂದ 2 ಉಂಡೆಗಳನ್ನು ಹಾಕ್ಕೊಂಡು ಅದನ್ನ 5 ನಿಮಿಷ ಬಿಟ್ಟು ಆ ಉಂಡೆನ ತೆಗೆದುಬಿಡಿ. ಏನು ಅದು ಅಂದರೆ ತುಂಬ ಬಿಸಿ ಇರುವಾಗ ಹಾಕಬೇಡಿ, ಉಂಡೆ ಹಾಕುವಾಗ ಹದ ಬಿಸಿ ಇರುವಾಗ ಹಾಕಬೇಕು. ನೋಡಿ, ಖಾರ ಉಪ್ಪು ಏನಿರುತ್ತೆ ಈ ಉಂಡೆ ಎಲ್ಲ, ಈ ಹಿಟ್ಟಿನ ಉಂಡೆ ಎಲ್ಲ ಎಳ್ಕೊಂಡಿರುತ್ತೆ. ನಿಮಗೆ ಒಂದು ಸ್ವಲ್ಪ ಇದು ಉಂಡೆ ಹಾಕಿದರೆ ಒಂದು ಸ್ವಲ್ಪ ಗಟ್ಟಿಯಾಗ್ಬೋದು ಮಸಾಲೆ, ಯಾಕಂತಂದರೆ ಅದು ನೀರನ್ನು ಕೂಡ ಅಬ್ಸರ್ವ್ ಮಾಡುತ್ತೆ. ಆದ್ದರಿಂದ ಆಮೇಲೆ ಬೇಕಾದರೆ ನಿಮಗೆ ದಪ್ಪ ಆಯಿತು ಪದಾರ್ಥ ಮಸಾಲ ಕರಿ ಅಂತಿದ್ರೆ ಒಂಚೂರು ನೀರು ಹಾಕಿ ಮತ್ತೆ ಕುದಿಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಆಲೂಗಡ್ಡೆ ಹಾಕಿದಾಗ ಕೂಡ ಅಷ್ಟೇ, ಸ್ವಲ್ಪ ದಪ್ಪ ಆಗ್ಬೋದು, ದಪ್ಪ ಆದರೆ ಸ್ವಲ್ಪ ನೀರು ಹಾಕಿ ಮತ್ತೆ ಕುದಿಸ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಈ ಗ್ರೇವಿ ಕರಿಗಳಿಗೆ ಆಯಿತು. ಇವಾಗ ಈ ಡ್ರೈ ಅಥವಾ ಪಲ್ಯಗಳಿರುತ್ತಲ್ವ, ಅದರದ್ದು ಉಪ್ಪನ್ನು ಹೇಗೆ ತೆಗೆಯೋದು ಜಾಸ್ತಿ ಆದರೆ, ಅದಕ್ಕೆ ನಾವು ಬೇಯಿಸಿದ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ಬೋದು. ಅಥವಾ ಟೊಮೆಟೊ ಪೇಸ್ಟ್ ಇರುತ್ತಲ್ಲ, 1 ಅಥವಾ 1.5 ಟೊಮೆಟೊನ ನಾವು ಗ್ರೈಂಡ್ ಮಾಡಿಬಿಟ್ಟು ಅದರ ಪೇಸ್ಟ್ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಅಡ್ಜಸ್ಟ್ ಮಾಡ್ಬೋದು. ಆವಾಗಲೂ ಈ ಪಲ್ಯದ ಉಪ್ಪು ಕಮ್ಮಿ ಆಗುತ್ತೆ. ಮತ್ತು ಈ ರೈಸ್ ಐಟಮ್ ಪಲಾವು ಅಥವಾ ಯಾವುದು ಬಿರಿಯಾನಿ ಈ ಥರ ಎಲ್ಲ ಮಾಡ್ತೀವಲ್ವ, ಅದಕ್ಕೆ ಉಪ್ಪು ಜಾಸ್ತಿ ಆಯಿತು ಅಂತಂದರೆ ಏನು ಮಾಡಬೇಕು, ಒಂದು ಸ್ವಲ್ಪ ರೈಸನ್ನು ಬೇಯಿಸ್ಬಿಟ್ಟು ನಾವು ಅದಕ್ಕೆ ಮಿಕ್ಸ್ ಮಾಡಬೇಕು. ಆವಾಗ ಕೂಡ ಮಿಕ್ಸ್ ಮಾಡಿ ನಾವು ಮತ್ತೆ ಕುಕ್ಕರ್ ಅಥವಾ ಇದರದಲ್ಲಿಟ್ಟು ಮುಚ್ಚಿ ಬಿಡಬೇಕು, ಒಂದು 5 ನಿಮಿಷ ಬಿಡಬೇಕು. ಆವಾಗ ಕೂಡ ಎಲ್ಲ ಉಪ್ಪು ಕರೆಕ್ಟಾಗಿ, ಅಂದರೆ ನಾವು ಪ್ಲೇನ್ ರೈಸ್ ಹಾಕಿರ್ತೀವಲ್ವ, ಉಪ್ಪು ಖಾರ ಅದಕ್ಕೆ ಎಳ್ಕೊಂಡು ಅದರದ್ದು ನಮಗೆ ರುಚಿ ಕರೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟೊಂದು ಉಪಾಯಗಳಿವೆ ಅಡುಗೆಗೆ. ಉಪ್ಪು ಖಾರ ಆದರೆ ತಲೆನೋವು ಅಥವಾ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಇಷ್ಟೊಂದು ಒಳ್ಳೆಯ ಉಪಾಯಗಳಿರುವಾಗ ನಾವು ಯಾವುದಾದ್ರೂ ಒಂದನ್ನು ನಾವು ಫಾಲೋ ಮಾಡ್ಬೋದು, ಯೂಸ್ ಮಾಡಿ ಅಡುಗೆಗೆ ಜಾಸ್ತಿ ಆಗಿರುವಂಥ ಉಪ್ಪು ಖಾರನ ಕರೆಕ್ಟಾಗಿ ಅದಕ್ಕೆ ಮಾಡ್ಬೋದು. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನ ಶೇರ್ ಮಾಡಿ, ಯಾಕಂತಂದರೆ ಬೇರೆಯವರಿಗೂ ತುಂಬ ಹೆಲ್ಪ್ ಆಗುತ್ತೆ ಇದು. ಯಾಕಂದರೆ ತುಂಬ ಜನ ತಲೆ ಕೆಡಿಸ್ಕೊಂಡಿರ್ತಾರೆ ಉಪ್ಪು ಖಾರ ಜಾಸ್ತಿ ಆದರೆ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ತುಂಬಾ ಒಳ್ಳೊಳ್ಳೆ ಟಿಪ್ಸ್ಗಳು, ಅಡುಗೆ ರೆಸಿಪಿಗಳು ನನ್ನ ಚಾನೆಲ್ನಲ್ಲಿದೆ. ಎಲ್ಲ ವೀಡಿಯೋಸ್ನ ನೋಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.